ಹೊರಗೆ ಜಾಸ್ತಿ ಭಾಳ ಆದ್ರೆ ಇಲ್ಲ ಟೆಂಪ್ರೇಚರ್ ಜಾಸ್ತಿ ಆದ್ರೆ ಲೈಟ್ ಹೋಗೋದೈತ್ರಲ್ಲ ಅದು ಲೈಟ್ ಏನು ಹೋಗಲ್ಲ ಸರ್. ಟೆಂಪ್ರೇಚರ್ ಆದ್ರೆ ಭಾಳ ಹತ್ರ ಮತ್ತೆ ಇದು ಆಫ್ ಮಾಡ್ತದೆ ಸೆನ್ಸರ್, ತಾನೇ ಆಟೋಮೆಟಿಕ್ ಆಫ್ ಆಗ್ತಾ ಇರ್ತದೆ. ಲೈನ್ ನೋಡ್ರಿ ಇದ್ರಾಗ ಆಫ್ ಅದೇ, ನೋಡ್ರಿ ಇದ್ರಾಗ ಮೊಟ್ಟೆಗಳವೆ, ಇದು ಆಫ್ ಅದೇ ಇವಾಗ. ಇದು ಮತ್ತೆ ಆನ್ ಆಗ್ತದೆ, ಇವಾಗ ತೆಗ್ದಿದ್ದೀವಲ್ವಾ ಸ್ವಲ್ಪ ಹೊತ್ತು ಬಿಟ್ಟು ಆನ್ ಆಗ್ತದೆ. ಮ್ಯಾಕ್ಸಿಮಮ್ ಆಫ್ ಆಗೇ ಇರ್ತದೆ ಮಿಷಿನ್, ಸೆನ್ಸರ್ ಕಂಟ್ರೋಲ್ ಮಾಡ್ತಾ ಇರ್ತದೆ ಎಲ್ಲ. ಈ ಟೈಪ್ ಕ್ರಾಸ್ ಆಗಿ ಹಾ ಅಷ್ಟೇ ಗರಂ. ಬಿಸಿ ಬಿಸಿ ಕುದಿದ್ರೆ ಮೊಟ್ಟೆ ಇರ್ತದೆ. ಹಾ ಹಂಗಿಡ್ಬೇಕು. ಕ್ರಾಸ್ ಆಗಿ ಹಿಂಗ್ ಇಟ್ಕೋಬಹುದು ಅಷ್ಟೇ. ಫುಲ್ ಹಿಂಗಿಟ್ರೆ ಹೊರ್ಲಾಡಲ್ಲ, ಹಂಗ್ ಇಟ್ಕೋಬೇಕು. ಅವು ಬೇರೆ ಡೇಟ್ ಇವು ಬೇರೆ ಡೇಟ್ ಐತೆ, ಅದಕ್ಕೆ ಮಾರ್ಕ್ ಮಾಡಿರ್ತೀವಿ. ಇವಾಗ ಮರಿ ಆಯ್ತು ಅನ್ಕೊಳ್ರಿ, ಅವಾಗ ನಮ್ಗೆ ಕನ್ಫ್ಯೂಸ್ ಆಗ್ತದಲ್ವಾ, ಯಾವ್ದು ಮೊಟ್ಟೆ ಮರಿ ಆಗ್ತದೆ ಯಾವ್ದು ಆಗಲ್ಲ ಅಂತ.